ಜೋಡುಕರೆ ಕಂಬಳ ಸಮಿತಿ ವತಿಯಿಂದ ದಿನಾಂಕ 25/3/2023 ಶನಿವಾರ ಬೆಳಿಗ್ಗೆ 9:30ಕ್ಕೆ ಉದ್ಘಾಟನೆಗೊಳ್ಳಲಿರುವಂತಹ ಈ ಲವಕುಶ ಜೋಡುಕರೆ ನರಿಂಗಾಣ ಕಂಬಳದ ಒಂದು ಪೂರ್ವಭಾವಿಯಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಲವಕುಶ ಜೋಡುಕರೆ ಕಂಬಳ ಸಮಿತಿಯ ಅಧ್ಯಕ್ಷರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ವಿರೋಧ ಪಕ್ಷದ ಉಪನಾಯಕರಾದಂತಹ ಯುಟಿ ಖಾದರ್ ಸರ್ ಅವರನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಲವಕುಶ ಜೋಡುಕರೆ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಪ್ರಶಾಂತ್ ಕಾಜಾ ಮಿತ್ತಕೋಡಿ ಅವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನರಿಂಗಾಣ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆಯಾದಂತಹ ಶ್ರೀಮತಿ ಶೈಲಜಾ ಜಯಶೆಟ್ಟಿ ಅವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ನ ನಿಕಟಪೂರ್ವ ಸದಸ್ಯರಾದಂಥ ಮಮತಾ DS ಕಟ್ಟಿ ಅವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ತಾಲೂಕು ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಚಂದ್ರಹಾಸ ಕರ್ಕೇರ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಚಂದ್ರಹಾಸ್ ಶೆಟ್ಟಿ ಯರತ್ತೂರು ಅವರನ್ನು ಕೂಡ ಈ ಒಂದು ಪ್ರಧಾನ ತೀರ್ಪುಗಾರರಾದಂತಹ ರಾಜೇಶ್ ಶೆಟ್ಟಿ ಅವರನ್ನು ಸುಧಾಕರ್ ಶೆಟ್ಟಿ ಕೂಡ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿಜೇಶ್ ನಾಯಕ ಉದ್ಯಮಿ ಉಡುಪು ಇವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಲವಕುಶ ಜೋಡುಕರೆ ಕಂಬಳ ಸಮಿತಿಯ ಕೋಶಾಧಿಕಾರಿಯಾದಂತಹ ಅಬ್ದುಲ್ ಜಲೀಲ್ ಮೊಂಟುಗೋಳಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಧಾನ ಸಂಚಾಲಕರಾದಂತಹ ಗಿರೀಶ್ ಶಾಲ್ವಾ ಮೋರ್ಲಾ ಅವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರಾದಂತಹ ಕರುಣಾಕರ್ ಶೆಟ್ಟಿ ಮೋರ್ಲಾ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಉಪಾಧ್ಯಕ್ಷರಾದಂತಹ ಮ್ಯಾಕ್ಸಿಮ್ ಡಿಸೋಜ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಗೌರವ ಸಲಹೆಗಾರರಾದಂತಹ ಪದ್ಮನಾಭ ನರಿಂಗಾಣ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಲವಕುಶ ಜೋಡುಕರೆ ಕಂಬಳ ಸಮಿತಿಯ ಸಹ ಸಂಚಾಲಕರಾದ ಜೋಸೆಫ್ ಕುಟಿನರ್ ಅವರನ್ನು, ಅದೇ ರೀತಿ ಜೊತೆ ಕಾರ್ಯದರ್ಶಿಯಾದಂತಹ ಪ್ರೇಮಾನಂದ ರೈ ನೆತ್ತಿಲಕೋಡಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಐತಪ್ಪ ಶೆಟ್ಟಿ ದೇವಂದ ಪಡುಪು, ಅದೇ ರೀತಿ ಐತಪ್ಪ ಶೆಟ್ಟಿ ಮರಿಕಾಲ, ಇಬ್ರಾಹಿಮಾಜಿ ಬಂಡಸಾಲೆ, ಅದೇ ರೀತಿ ಅಬೂಬಕ್ಕರ್ ಆನೂರಬೆಟ್ಟು, ರೋಮ್ರಿಕ್ ಡಿಸೋಜಾ, ಅದೇ ರೀತಿ ಗಂಗಾಧರ್ ಶೆಟ್ಟಿ, ಅದೇ ರೀತಿ ಮಾಧ್ಯಮ ಈ ಒಂದು ಸಮಿತಿಯ ಮಾಧ್ಯಮ ಸಂಚಾಲಕರಾದಂತಹ ಸತೀಶ್ ಪುಂಡಿಕೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಹ ಸಂಚಾಲಕರಾದಂತಹ ಸುಂದರ್ ಪೂಜಾರಿ ಕೋಡಿಮಜಲ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಂಚಾಲಕರಾದಂತಹ ಮುರಳೀಧರ್ ಶೆಟ್ಟಿ ಮೋರ್ಲ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಸಂಚಾಲಕರಾದ ನಾಸಿರ್ ನಡುಪದವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನರಿಂಗಾಣ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಎಲ್ಲ ಸದಸ್ಯರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆಗಮಿಸಿದ ಎಲ್ಲ ಕ್ರೀಡಾ ಅಭಿಯಂತರರಾದಂತಹ ರವಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನೂತನವಾಗಿ ರಚನೆಗೊಂಡ ಉಳ್ಳಾಲ ತಾಲೂಕಿನ ನರಿಂಗಾಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೋರ್ಲಾ ಬೋಲಾ ಪ್ರದೇಶದಲ್ಲಿ ಲವಕುಶ ಜೋಡುಕರೆ ಕಂಬಳ 25 ಮತ್ತು 26ನೇ ತಾರೀಖಿಗೆ ನಡೀಲಿಕ್ಕಿದೆ. ಮಾರ್ಚ್ 25-26 ಉಳ್ಳಾಲ ತಾಲೂಕಿನ ಇತಿಹಾಸದಲ್ಲಿ ಬರೆದಿಡುವಂಥ ದಿವಸ ಆಗ್ತದೆ. ಉಳ್ಳಾಲ ತಾಲೂಕಿನ ಪ್ರಪ್ರಥಮ ನರಿಂಗಾಣದ ಲವಕುಶ ಜೋಡುಕರೆ ಕಂಬಳ ಯಾವಾಗ ಪ್ರಾರಂಭ ಆಯಿತು ಅಂತ ಹೇಳಿದರೆ ಅದು ಮಾರ್ಚ್ 25-26 2020-23ಕ್ಕೆ ಪ್ರಾರಂಭ ಆಗ್ತದೆ ಅಂತೇಳಿ ಇದರ ಇತಿಹಾಸದಲ್ಲಿ ಬರೆದಿರುವಂಥ ಒಂದು ದಿವಸ. ಕಂಬಳ ಮತ್ತು ಯಕ್ಷಗಾನ ಇದು ದಕ್ಷಿಣ ಕನ್ನಡ ಮತ್ತು ಕರಾವಳಿ ಪ್ರದೇಶದ ಸಂಸ್ಕೃತಿಯ ಎರಡು ಕಣ್ಣುಗಳು. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಭವಿಷ್ಯದ ಪೀಳಿಗೆಗೆ ಇದನ್ನು ಪರಿಚಯ ಮಾಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ. ಆದ ಕಾರಣ ಈ ಕಂಬಳೋತ್ಸವದಲ್ಲಿ ಒಂದು ನಮ್ಮ ನಾಡಿನ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಉಳಿಸುವಂಥದ್ದು, ಎರಡನೇದು ಈಗಿನ ಕಾಲಘಟ್ಟದಲ್ಲಿ ಅದಕ್ಕೆ ಆದ ಒಂದು ರಂಜಿತವಾದ ಸ್ಪರ್ಧೆಯನ್ನು ಏರ್ಪಡಿಸುವಂಥದ್ದು, ಅದಕ್ಕಿಂತ ಮುಖ್ಯವಾಗಿ ನಮ್ಮ ನಾಡಿನ ಪರಂಪರೆ ಸಂಸ್ಕೃತಿ ಮತ್ತು ಆಚಾರ ವಿಚಾರ ಮತ್ತು ಜಾನಪದ ಕ್ರೀಡೆಗಳನ್ನು
ಯುವ ಪೀಳಿಗೆಗೆ ಮತ್ತು ಮುಂದಿನ ಭವಿಷ್ಯಕ್ಕೆ ಪರಿಚಯ ಮತ್ತು ಕಾಪಾಡಿಕೊಳ್ಳುವುದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಲವಕುಶ ಜೋಡುಕರೆ ಕಂಬಳ ಬೋಲಮೋರ್ಲದಲ್ಲಿ ನಡೆಯುತ್ತಿರುವುದು ಬಹುಶಃ ಇವತ್ತು ಸರ್ವಧರ್ಮರು ಕೂಡ ಸೇರಿಕೊಂಡು ಮಾಡುವಂತಹ ಒಂದು ಅಭೂತಪೂರ್ವ ಒಂದು ಕಾರ್ಯಕ್ರಮ. ಇವತ್ತು ಬಹುಶಃ ಈಗಾಗಲೇ ನಾನು ಶಾಸಕ ನಿಧಿಯಿಂದ ಸುಮಾರು 75 ಲಕ್ಷ ರೂಪಾಯಿಯಲ್ಲಿ ಇದಕ್ಕೆ ನಾವು ಶಾಶ್ವತವಾದ ಸ್ಟ್ರಕ್ಚರ್ ಮತ್ತು ಮೂಲಭೂತ ಸೌಕರ್ಯ ಒದಗಿಸಿದ್ದೇವೆ. ಭಾಳಷ್ಟು ದಾನಿಗಳು ಮುಂದೆ ಬಂದು ನಮಗೆ ಸಂಪೂರ್ಣವಾದ ಸಹಕಾರ ಇವತ್ತು ಕೊಟ್ಟಿರ್ತಾರೆ. ಎಲ್ಲರಿಗೆ ನಾವು ಊರವರು ಇದನ್ನು ಸೇರಿ ಪ್ರಾರಂಭ ಮಾಡುವಾಗ ಇದಕ್ಕೆ ಸರ್ವ ಧರ್ಮದವರು ಸರ್ವ ಜನರು ಸಹಕಾರ ಕೊಟ್ಟಿರೋದು ನಮಗೆ ಅತ್ಯಂತ ಸಂತೋಷ. ಕಂಬಳ ಉತ್ಸವ ಯಾವಾಗಲೂ ಕೂಡ ಎಲ್ಲ ಜಾತಿ ಎಲ್ಲ ವರ್ಗದವರು ಕೂಡ ಇವತ್ತು ಸೇರಿಸಿಕೊಂಡು ಪರಿಚಯ ಮಾಡಿಕೊಂಡು ಪರಸ್ಪರ ಬೆರೆತುಕೊಳ್ಳಿಕ್ಕೆ ಕೊಡುವಂಥ ಅವಕಾಶ, ಪರಸ್ಪರ ವಿಶ್ವಾಸವನ್ನು ಬೆರೆತುಕೊಂಡು ವಿಶ್ವಾಸಬದ್ಧ ಗ್ರಾಮ ಮತ್ತು ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮಗೆ ಇವತ್ತು ಪೂರಕವಾಗ್ತದೆ. ಬಹುಶಃ ಕಂಬಳೋತ್ಸವಕ್ಕೆ ನಮಗೆಲ್ಲ ನಮ್ಮ ಜಿಲ್ಲಾ ಮಟ್ಟದ ಕಮಲೋತ್ಸವ ಸಮಿತಿಯ ಪ್ರಮುಖರು ಎಲ್ಲರೂ ತಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಈ ಊರವರು ಕೂಡ ಇವತ್ತು ಕೊಟ್ಟೋದಕ್ಕೆ ನಾವು ಯಾವ ಕೂಡ ಸ್ಮರಿಸ್ತೇವೆ. 24ನೇ ತಾರೀಕು ಬೆಳಿಗ್ಗೆ ಈ ಒಂದು ಇತಿಹಾಸ 25 ಅಂದು ಬೆಳಿಗ್ಗೆ 10:30 ಗಂಟೆಗೆ ಇದು ಉದ್ಘಾಟನೆಗೊಳ್ಳಲಿದೆ. ನಮ್ಮ ಉದ್ಘಾಟನೆಯನ್ನು ನಮ್ಮ ಈ ಒಂದು ಪ್ರದೇಶ ಅತ್ಯಂತ ಹಿರಿಯರು ಮತ್ತು ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಶ್ರೀ ತೊಡಕಿನಾರ್ ದೈವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವಂತಹ ಅತ್ಯಂತ ಗೌರವವಾದ ಶ್ರೀ ತಿಮ್ಮಪ್ಪ ಕೊಂಡಯಾನೆ ಮಂಜು ಭಂಡಾರಿ ನಾರ್ಯಗುತ್ತು ಇವರು ಉದ್ಘಾಟಿಸಲಿಕ್ಕಿದ್ದಾರೆ. ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಶೈಲಜಾ ಶೆಟ್ಟಿ ವಹಿಸಿಕೊಳ್ಳಿದ್ದಾರೆ. ದ್ವೀಪ ಪ್ರಜ್ವಲನೆಯನ್ನು ಬಹುಶಃ ನಮ್ಮ ಮಿತ್ತಮಗು ದೇವಸ್ಥಾನದ ಶಾಂತಿ ಫಲಕ ಇದ್ದಾಗ ಪ್ರಧಾನ ತಂತ್ರಿಗಳಾಗಿರುವಂಥ ವೇದಮೂರ್ತಿ ವರ್ಕಾಡಿ ಹೊಸಮನೆ ಶ್ರೀ ರಾಜೇಶ್ ತಾಲಿತಾ ಇವತ್ತು ದ್ವೀಪ ಬೆಳಗಿಸಿದ್ದಾರೆ. ಅತಿಥಿಗಳಾಗಿ ಉಪಾಧ್ಯಕ್ಷ ಅಂತ ನವಾಜ್ರವರು, ಮಮತಾ ಗಟ್ಟಿರವರು, ಇನ್ನಿತ ಭಾಳಷ್ಟು ಜನ ಇದರಲ್ಲಿ ಬಹುಶಃ ನಮ್ಮ ಜೋಸಫ್ರವರು, ಚಂದಸ್ ಕರ್ಕೇರವರು, ಹಿರಿಯರು ಬಹುಶಃ ಭಾಳಷ್ಟು ನಮ್ಮ ಊರ ಹಿರಿಯರು ಕಿರಿಯರು ಪರ ಊರಿನವರು ಎಲ್ಲರೂ ಕೂಡ ಇದರಲ್ಲಿ ಇದ್ದಾರೆ. ಆ ಇನ್ವಿಟೇಷನ್ ನಿಮಗೆ ಕೊಡ್ತಾ ಇದ್ದೇವೆ. 25 ತಾರೀಕು ಸಂಜೆ 6:30 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ಶಾಸಕನಾಗಿ ಕಮಲ ಸಮಿತಿ ಅಧ್ಯಕ್ಷನಾಗಿ ನಾನು ವಹಿಸ್ಕೊಳ್ತಿದ್ದೇನೆ. ಇದರ ಉದ್ಘಾಟಕರಾಗಿ ನಮಗೆ ಅತ್ಯಂತ ಗೌರವಿತರಾಗಿರುವಂತಹ ಹೇರಮ್ಮ ಇಂಡಸ್ಟ್ರೀಸ್ ಬೊಂಬಾಯಿ ಇದರ ಮಾಲಕರಾಗಿರುವಂಥ ಶ್ರೀ ಸದಾಶಿವ ಶೆಟ್ಟಿ ಕೂಲೂರು ಕನ್ಯಾನ ಇವತ್ತು ಭಾಗವಹಿಸಲಿಕ್ಕಿದ್ದಾರೆ. ಇದರಲ್ಲಿ ನಮ್ಮ ಎಲ್ಲ ಸಂಸದರ ನಳಿನ್ ಕುಮಾರ್ ಜೊತೆಯಲ್ಲಿ ಎಲ್ಲ ಉಸ್ತುವಾರಿ ಸಚಿವ ಸುನೀಲ್ ಕುಮಾರ್ ಅವರು, ಕೋಟೆ ಶ್ರೀನಿವಾಸ ಪೂಜಾರಿ ಅವರು, ಅಂಗಾರವರು, ವಿಧಾನ ಪರಿಷತ್ನ ಮಂಜುನಾಥ್ ಭಂಡಾರವರು, ಬಿ ರಮನಾಥ್ ರೈ ಅವರು, ಹರೀಶ್ ಕುಮಾರ್ ಅವರು, ಪ್ರತಾಪ್ ಸಿಂಗ್ ನಾಯ್ಕ್ ಅವರು, BM ಫಾರೂಕ್ ಅವರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ವಿಧಾನ ಸದಸ್ಯರು ಜೊತೆಯಲ್ಲಿ ನಮಗೆ ಅತಿ ಗೌರವ ಹಿರಿಯರಾಗಿರುವಂಥ ಮತ್ತು ಯಾವಾಗಲೂ ನಮಗೆ ವಿಶೇಷವಾದ ಸಾಮಾಜಿಕ ಗೌರವ ಕೊಡ್ತಂಥ ಗೌರವ N ವಿನಯ್ ಹೆಗ್ಡೆಯವರು, ಯಾನಪ್ಪ ಅಬ್ದುಲ್ಲಾ ಕುಂಜೀರವರು, ಐಕಲ ಹರೀಶ್ ಶೆಟ್ಟರವರು, ಸದಾನಂದ ಶೆಟ್ಟಿರವರು ಮತ್ತು ನಮ್ಮ ಕರಾವಳಿ ಪ್ರದೇಶಕ್ಕೆ ದೊಡ್ಡ ಗೌರವವಾಗಿದ್ದಂತಹ ಮತ್ತು ಭಾಳಷ್ಟು ನಮ್ಮ ಸೇವೆ ಮಾಡಿದಂಥ ಗೌರವಂತ ಉದ್ಯಮಿ BR ಶೆಟ್ಟಿಯವರು ಕೂಡ ಇದರಲ್ಲಿ ಭಾಗವಹಿಸ್ತಿದ್ದಾರೆ. SDC ಬ್ಯಾಂಕ್ ರಾಜೇಂದ್ರ ಕುಮಾರ್ ಅವರು, ಬಹುಶಃ ಎಲ್ಲ ನಾನು UK ಮೋನೂರವರು, ಎಲ್ಲ ಒಂದು ನಮ್ಮ ಅದೇ ರೀತಿ ನಮಗೆ ದೊಡ್ಡ ಮಟ್ಟದ ಸಹಕಾರ ಕೊಟ್ಟವರು ರೋಹನ್ ಮುಂತೇರವರು, ಪ್ರಾಪರ್ಟಿ ರಿಲೇಷನ್ ಮಾಲಕರು, ಅತ್ಯಧಿಕ ಮತ್ತು ದೊಡ್ಡ ಮಟ್ಟದ ನಮಗೆ ಸಹಕಾರ ಇವತ್ತು ಕೊಟ್ಟವರು. ಇಡೀ ಲೈಟಿಂಗ್ ಮತ್ತು ಇದರ ಎಲ್ಲ ಶಾಮ್ಯದೆಲ್ಲ ಅರೇಂಜ್ಮೆಂಟ್ ಕೂಡ ಇವತ್ತು ಅವ್ರು ನಮಗೆ ಮಾಡಿ ಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅವರನ್ನು ಅತಿಥಿಯಾಗಿದ್ದಾರೆ ಮತ್ತು ಎಲ್ಲರ ಪರವಾಗಿ ನಾನು ಅವರಿಗೆ ವಿಶೇಷ ಅಭಿನಂದನೆ ನಾನು ಇವತ್ತು ಸಲ್ಲಿಸ್ತೇನೆ. ಮತ್ತು ಕೇರಳದ ಶಾಸಕ ಅಶ್ರಫ್ ಅವರು, ಉನ್ನಿತಾನ್ರವರು, ಗಡಿ ಪ್ರದೇಶ ಅದಕ್ಕೆ ಇದು ನಮ್ಮ ಗಡಿಯಲ್ಲಿ ನಾವು ಬೇರೆ ಬೇರೆ ರಾಜ್ಯ ಇರ್ಬೋದು, ಭಾವನಾತ್ಮಕದ ವಿಚಾರದಲ್ಲಿ ಜಾನಪದ ಕ್ರೀಡೆಗಳಲ್ಲಿ ಇವತ್ತು ಗಡಿನಾಡು ಕನ್ನಡಿಗ ಪ್ರದೇಶದಲ್ಲಿ ಈ ಒಂದು ಪರಂಪರೆ ಉಳಿಬೇಕಂದ್ರೆ ಅವರನ್ನು ಕೂಡ ಸೇರಿಸಿಕೊಂಡು ಈ ಕಾರ್ಯಕ್ರಮ ಇವತ್ತು ಮಾಡುವಂಥದ್ದು.
ಆದ ಕಾರಣ ನಾನು ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಷ್ಟೇ ಮಾಡಿದರೂ ಕೂಡ ಇದಕ್ಕೆ ಸಂಪೂರ್ಣವಾದ ಪ್ರಚಾರ ಕೊಡಲಿಕ್ಕೆ, ಇದನ್ನು ಆಕರ್ಷಿತರಾಗಿ ಮಾಡಲಿಕ್ಕೆ ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರು ಮತ್ತು ಗೌರವಾಧ್ಯಕ್ಷ ಮತ್ತು ಇಂಥ ಎಲ್ಲ ಸಮಿತಿಯ ಸರ್ವ ಸದಸ್ಯರ ಊರವರ ಆ ಒಂದು ಶ್ರಮವನ್ನು ಜನಕ್ಕೆ ಅರ್ಥ ಮಾಡಿಕೊಡಲಿಕ್ಕೆ ಮಾಧ್ಯಮ ಇವತ್ತು ಅತ್ಯಗತ್ಯ. ಸೊ ತಾವು ತಮ್ಮ ವಿಷಯದ್ದು ನಿಮ್ಮದೇ ಒಂದು ಕಮ್ಮಲು ಎನಿಸಿಕೊಂಡು ತಾವು ತಮ್ಮ ಸಂಪೂರ್ಣವಾದ ಸಹಕಾರ ಕೊಡಬೇಕು. ನಾವು ಈಗಾಗಲೇ ಎಲ್ಲ ಹಿರಿಯ ಮಟ್ಟದ ಅಧಿಕಾರಿಗಳ ACPಗಳ ಮತ್ತು ನಮ್ಮ ಆರೋಗ್ಯ ಇಲಾಖೆ ಮತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಇವತ್ತು ಮೀಟಿಂಗ್ ಕೂಡ ಮಾಡಿ ಆ ವ್ಯವಸ್ಥೆ ಎಲ್ಲ ಮೂಲಭೂತ ವ್ಯವಸ್ಥೆಯನ್ನು ಮಾಡ್ತೇವೆ. ಜನಸಾಮಾನ್ಯರೆಲ್ಲರೂ ಕೂಡ ಇವತ್ತು ಇದರಲ್ಲಿ ಭಾಗವಹಿಸಬೇಕು, ಇದನ್ನು ಬಹುಶಃ ಅತ್ಯಂತ ಯಶಸ್ವಿಗೊಳಿಸಬೇಕಂತ ಹೇಳಲಿಕ್ಕೆ ಇಚ್ಛಿಸಿ ನಾನು ಎಲ್ಲರಿಗೂ ಕೂಡ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಮಲೋತ್ಸವ ಯಾಕಂದರೆ ಹಿಂದೆ ನಮ್ಮ ಪನೇಲದಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ 25 ವರ್ಷದ ಲವಕುಶ ಕಮಲೋತ್ಸವ ಅಲ್ಲಿ ನಡೀತಾ ಇತ್ತು. ಆ ಒಂದು ಕಮಲ ಇವತ್ತು ಅಲ್ಲಿ ಜಗತ್ತಕ್ಕರಿಂದ ಅಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ನನಿಂಗಾನ ಗ್ರಾಮದಲ್ಲಿ ಬೋಲಮೋಲ ಪ್ರದೇಶದಲ್ಲಿ ಲವಕುಶ ಜೋಡುಕರೆ ಕಮಲ ಇವತ್ತು ನಡೀತದೆ. ಅದು ಇರ್ತದೆ ಯಾರಿಗೆ ನೋಡಿ. ಕರೆಗೆ ಹೆಸರು ಲವಕುಶ. ಒಂದು ನಿಮಿಷ. ಕರೆಗೆ ಹೆಸರು ಲವಕುಶ ಅಂತ. ಜೋಡುಕೆರೆ ಎಲ್ಲಿ ಕೂಡ ಕರೆಗೆ 2 ಹೆಸರು ಇಡ್ತಾರೆ, ಅದಕ್ಕೆ ಲವಕುಶ ಅಂತಾರೆ. ಕಮಲೋತ್ಸವ ಉಲ್ಲಾಲ ಕಮಲೋತ್ಸವ ಅಂತ ಹೇಳಿದ್ರು ಉಲ್ಲಾಲ ಕಮಲೋತ್ಸವ, ನರಿಂಗಾನ ಕಮಲೋತ್ಸವ ಅಂತ ಹೇಳಿದ್ರು ನರಿಂಗಾನ ಕಮಲೋತ್ಸವ. ಅದರಲ್ಲಿ ನೀವು ಯಾವುದೇ ವ್ಯತ್ಯಾಸ ಇಲ್ಲ. ಅದು ಕೆಲವೊಂದು ಸಲ ಬರವಣಿಗೆಯಲ್ಲಿ ಅದರಲ್ಲಿ ಇದರಲ್ಲಿ ಬರ್ಬೋದು, ಬಿಟ್ಟರೆ ಎಲ್ಲವೂ ಉಲ್ಲಾಲ ತಾಲೂಕಿಗೆ ಸೀಮಿತವಾಗ್ತದೆ. ನಾಳೆ ಅನ್ಸಾರ್ ಅವರ ಕಮಲೋತ್ಸವ ಅಂತ ಹೇಳಿದ್ರೆ ಅದಕ್ಕೆ ಹಾಗೆ ಬರ್ತದೆ. ಹಾಗೆ ವಿಶೇಷವಾದ ಪತ್ರಿಕಾ ಪಕ್ಕ ದೃಶ್ಯ ಮಾಧ್ಯಮದ ಕಲೆಗೆ ಪ್ರಥಮತವಾದ ಅಭಿನಂದನೆ ಬಗ್ಗೆ ಧನ್ಯವಾದ. ಇದು ಯಾರು ತುರುಟಿ ಬಂದಿದೆ ಕಮಲ ಅಪನಿ ತುರುಟ್ ಓದೋ ಅರ್ಥ ಹೌದಾ. ವಿಶೇಷವಾಗಿ ನಿಮಗೆಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರಿಗೆ ಅಭಿನಂದನೆ ಮತ್ತು ಧನ್ಯವಾದ. ತಾವುಗಳಿಂದ ಜಾಸ್ತಿ ಪ್ರಚಾರ ಸಿಗಬೇಕು. ತಾವು ಇದನ್ನು ಎಷ್ಟು ಪ್ರಚಾರ ಮಾಡ್ತೀರಾ ಈ ಕಮಲಕ್ಕೆ ಮೆರುಗು ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ದೃಶ್ಯ ಮತ್ತು ಮಾಧ್ಯಮ ಈ ಭಾಗದವರು ಆದದ್ದರಿಂದ ನೀವೆಲ್ಲ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಪ್ರಥಮತವಾಗಿ ನಿಮಗೆ ಕೇಳಿಕೊಳ್ತಾ ಇದ್ದೇನೆ. ಒಟ್ಟಿನಲ್ಲಿ ಕಮಲೋತ್ಸವ ನಾವು ತರಾತುರಿಯಲ್ಲಿ ಮಾಡಿದಂಥ ಕಮಲೋತ್ಸವ, ಇದರಲ್ಲಿ ಕೆಲವೊಂದು 100ಕ್ಕೆ 80% ಎಲ್ಲ ಜಾಗದಲ್ಲಿ ನಡೆಯುವಂಥ ಕಮಲದ ಸ್ಥಿತಿಯಲ್ಲಿ ನಾವು ಮಾಡಿದ್ದೇವೆ. ಈಗಾಗಲೇ ನಮ್ಮೊಟ್ಟಿಗೆ ನಮ್ಮ ಅಧ್ಯಕ್ಷರಾದ UT ಖಾದರ್ ಇದ್ದಾರೆ. ಅದರೊಟ್ಟಿಗೆ ಈ ಕಮಲದ ಪ್ರಧಾನ ತೀರ್ಪುಗಾರರಾಗಿ ರಾಜೀವ್ ಶೆಟ್ಟರ್ ಇದ್ದಾರೆ. ಹಾಗೆ ನಮ್ಮೆಲ್ಲ ಕಮಿಟಿ ಎಲ್ಲ ಸದಸ್ಯರುಗಳಿದ್ದಾರೆ, ಎಲ್ಲ ಇದ್ದಾರೆ. ಒಟ್ಟಿನಲ್ಲಿ ನಾವು ಇದಕ್ಕೆ ಒಂದು ಸ್ಪರ್ಧೆ ಇಟ್ಟಿದ್ದೇವೆ. ಒಟ್ಟಿನಲ್ಲಿ ಕನಹಾಲಗಿ ಅಂತ ಒಂದು ಸ್ಪರ್ಧೆ ಇದೆ. ಅದಕ್ಕೆ ನೀರು ಹಾಯಿಸಿದಲ್ಲಿ 7.5 ಕೋಳಿಗೆ ನೀರು ಹಾಯಿಸಿದಲ್ಲಿ 2 ಪವನು ಚಿನ್ನವನ್ನು ಕೊಡ್ತಾ ಇದ್ದೇವೆ. ಹಾಗೆ ದ್ವಿತೀಯ 6.5 ಕೋಲು ಅಂತ ಇದೆ, ಒಂದು ನಿಶಾಣಿ ಇದೆ. ಅದಕ್ಕೆ ನೀರು ಹಾಯಿಸಿದಲ್ಲಿ ನಾವು 1 ಪವನ್ ಚಿನ್ನವನ್ನು ಇಟ್ಟಿದ್ದೇವೆ. ಅದರ ಹಾಗೆ ಅದರಿಂದ ಮತ್ತೆ ಬರುವಂಥದ್ದು ಹಗ್ಗ ಸೀನಿಯರ್, ಹಗ್ಗ ಹಿರಿಯ ಅಂತ ಹೇಳ್ತಾರೆ. ಅದಕ್ಕೆ ನಾವು 2 ಪವನ್, ಪ್ರಥಮ 2 ಪವನ್ ಇಟ್ಟಿದ್ದೇವೆ, ದ್ವಿತೀಯ 1 ಪವನ್ ಇಟ್ಟಿದ್ದೇವೆ. ಅದರೊಟ್ಟಿಗೆ ಅದರಿಂದಕ್ಕೆ ಸ್ವಲ್ಪ ಜೂನಿಯರ್ ಅಂತ ಇದೆ. ಅದಕ್ಕೆ 1 ಪವನು ಪ್ರಥಮ, 1/2 ಪವನು ದ್ವಿತೀಯ ಅಂತ ಇಟ್ಟಿದ್ದೇವೆ. ಅದರ ಒಟ್ಟಿಗೆ ಇನ್ನೊಂದು ನಾವೊಂದು ವಿಶೇಷವಾಗಿ, ನಿಜವಾಗಿ ಕಮಲ ಕಮಿಟಿಯಲ್ಲಿ ಅದಕ್ಕೆ ಅಷ್ಟು ಆದ್ಯತೆ ಇಲ್ಲ, ಕೋನಗಳಿಗೆ ಹಲ್ಲು ಹಾಕದ್ದೊಂದು ಸ್ಪರ್ಧೆ ಇಟ್ಟಿದ್ದೇವೆ. ಮರಿಕೋನ ಅಂತ ಹೇಳ್ತಾರೆ, ಜೂನಿಯರ್ ವಿಭಾಗ ಅಂತ ಹೇಳ್ತಾರೆ. ಅದಕ್ಕೆ ಕೂಡ ನಾವು ಪ್ರತ್ಯೇಕವಾಗಿ ಸ್ಪರ್ಧೆ ಇಟ್ಟಿದ್ದೇವೆ. ಅದಕ್ಕೆ ವಿಶೇಷ ಆಕರ್ಷಣೆ ಮತ್ತೊಂದು ಈ ಭಾಗದಲ್ಲಿ ಬಹಳಷ್ಟು ಜನಕ್ಕೆ ಆಸಕ್ತಿ ಬರಬೇಕಂತ ಹೇಳಿ ಇದರ ಉದ್ದೇಶ. ಕಮಲ ದೊಡ್ಡದು ಮಾಡಲಿಕ್ಕೆಲ್ಲ, ಕಮಲಕ್ಕೆ ಒಂದು ಆಕರ್ಷಣೆ ಬರಬೇಕು, ಮತ್ತು ಉತ್ಸವ ಬರಬೇಕು, ಹೊಸ ಕೋನಗಳನ್ನು ಕಟ್ಟಬೇಕು, ಈ ಇರಾದೆಯಲ್ಲಿ ನಾವು ಇಟ್ಟಿದ್ದೇವೆ. ಅದಕ್ಕೆ 1/2 ಪವನ್ ಮತ್ತು 1/4 ಪವನು ಚಿನ್ನವನ್ನು ಕೊಡ್ತಾ ಇದ್ದೇವೆ. ಅದರ ಒಟ್ಟಿಗೆ ನೇಗಿಲು ಹಿರಿಯ ವಿಭಾಗ, ಅದಕ್ಕೆ ನಾವು ಪ್ರಥಮ 1.5 ಪವನ್ ಇಟ್ಟಿದ್ದೇವೆ, ದ್ವಿತೀಯ 1 ಪವನ್ ಇಟ್ಟಿದ್ದೇವೆ. ಹಾಗೆಯೇ ಅದರಲ್ಲಿ ಪುನಃ ಕಿರಿಯ ವಿಭಾಗ ಬರ್ತದೆ, ಅದಕ್ಕೆ ಪ್ರಥಮ 1 ಪವನು, ದ್ವಿತೀಯ 1/2 ಪವನ್ ಇಟ್ಟಿದ್ದೇವೆ. ಅದರ ಇನ್ನೊಂದು ಸ್ಪರ್ಧೆ ಇದೆ, ಹಡ್ಡ ಹಲಗೆ ಅಂತೇಳಿ.
ಅದು ಕೂಡ ಭಾಳಷ್ಟು ಆಕರ್ಷಣೆ ಇರುವಂಥ ಒಂದು ಸ್ಪರ್ಧೆ. ಅದಕ್ಕೆ ನಾವು ಪ್ರಥಮ 1 ಪವನ್ ಇಟ್ಟಿದ್ದೇವೆ, ದ್ವಿತೀಯ ಅರ್ಧ ಪವನ್ ಇಟ್ಟಿದ್ದೇವೆ. ಒಟ್ಟಿನಲ್ಲಿ ಕಂಬಳವನ್ನು ನಾವು ಯಶಸ್ಸು ಮಾಡುವಂತೆ ಎಲ್ಲ ಪೂರ್ಣ ಪ್ರಮಾಣದ ತಯಾರಿಯನ್ನು ಮಾಡಿದ್ದೇವೆ. ಈಗಾಗಲೇ 2 ಕಡೆ ಬ್ಯಾರಿಕೇಡ್ಸು, ನೀರಿನ ವ್ಯವಸ್ಥೆ, ಕೋನಗಲ್ಲು ನಿಲ್ಲುವ ಜಾಗವನ್ನೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಇದರಲ್ಲಿ ನಾನು ಇಷ್ಟೇ ಹೇಳಬೇಕು, ಇದು ಪ್ರಥಮ ವರ್ಷದ ಕಂಬಳ ಆದರೂ ಕೂಡ ನಮ್ಮ ತೀರ್ಪುಗಾರರು ಹೇಳಿದಾಗೆ ನೀವು ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀರಾ. ಇದು ಕಂಬಳ ನಡೆಸುವವರ ಒಂದು ತಾಕತ್ತು ಅಂತ ಹೇಳ್ತಾರೆ. ಅನುಭವ ಇಲ್ಲದಿದ್ದರೂ ತಾಕತ್ತು ಅಂತ ಹೇಳ್ತಾರೆ. ನಮ್ಮ ಶಾಸಕರು ಏನೂ ಅದಕ್ಕೆ ಬೇಕಾದಷ್ಟು ಕೇಳಿದಷ್ಟೆಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಶಾಸಕರ ನಿಧಿಯಿಂದ 75 ಲಕ್ಷವನ್ನು ಕೊಟ್ಟಿದ್ದಾರೆ. ಇಷ್ಟರವರೆಗೆ ನಾವು ಯಾವುದೇ ಹಣವನ್ನು ಇಲ್ಲಿ ಯಾರು ಕೂಡ ಹಾಕಲಿಲ್ಲ. ಎಲ್ಲ ಶಾಸಕರ ಒಬ್ಬರ ನಿಧಿಯಿಂದ ನಾವೆಲ್ಲ ಭರಿಸಿದ್ದೇವೆ. ಇದು ದೊಡ್ಡ ವಿಚಾರ. ಇವತ್ತು ಬಹಳಷ್ಟು ದಾನಿಯವರು ಇದ್ದಾರೆ. ಅವರ ಹಿತೈಷಿಗಳು, ನಮ್ಮ ಹಿತೈಷಿಗಳು, ಊರವರ ಹಿತೈಷಿಗಳು ಎಲ್ಲ ನಾವು ಒಟ್ಟಿಗೆ ಕೂಡಿ ಈ ಕಂಬಳವನ್ನು ನಡೆಸ್ತಾ ಇದ್ದೇವೆ. ಇದರಲ್ಲಿ ಯಾವುದೇ ರಾಜ್ಯಕ್ಕೆ ರಹಿತವಾಗಿ ನಾವು ಕಂಬಳವನ್ನು ನಡೆಸ್ತಾ ಇದ್ದೇವೆ. ಇದು ಧರ್ಮ ಜಾತಿ ರಹಿತ. ಈ ಊರಿಗೆ ಒಂದು ಜಾತ್ರೆ ಅಂತ ಹೇಳಿದರೆ ಎಲ್ಲ ಜಾತಿ ಧರ್ಮದವರಿಗೆ ಬರುವಂಥ ಒಂದು ಹಬ್ಬ ಇದ್ದರೆ ಅದು ಕಂಬಳ. ಬೇರೆ ಯಾವ ಇದರಲ್ಲಿ ಜಾತ್ರೆಯಲ್ಲಿ ಕೂಡ ಈ ಉತ್ಸವ ಬರೋದಿಲ್ಲ. ಅದು ರಾಜ್ಯವನ್ನು ಹೇಳ್ತಾರೆ ಬೇಕಾದರೆ. ಈ ಎಲ್ಲ ಜಾತಿ ಧರ್ಮದವರು ಕೋನವನ್ನು ಕಟ್ಟಿ, ಕೋನವನ್ನು ಬೆಳೆಸಿ, ಕೋನವನ್ನು ಹಗ್ಗಗೆ ನಮ್ಮ ಕಂಬಳದ ಕರೆಗೆ ತರುವಂಥ ಎಲ್ಲ ಪದ್ಧತಿ ಕೂಡ ಎಲ್ಲ ಭಾಗದಲ್ಲಿದೆ. ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ದರಿಂದ ಈ ಭಾಗಕ್ಕೆ 3 ಗ್ರಾಮದವರಿಗೆ ಕೂಡ ಇದೊಂದು ಹಬ್ಬ. ಆದ್ದರಿಂದ ಎಲ್ಲರೂ ಇದಕ್ಕೆ ಉತ್ಸವವನ್ನು ಕೊಟ್ಟಿದ್ದಾರೆ. ಈ ಗ್ರಾಮದ ಎಲ್ಲ ಜಾತಿ ಧರ್ಮದ ಎಲ್ಲ ರಾಜಕೀಯ ಪಕ್ಷದವರು ನಾವು ಒಟ್ಟಾಗಿ ಈ ಕಂಬಳ ಉತ್ಸವವನ್ನು ನಡೆಸ್ತಾ ಇದ್ದೇವೆ. ಇದು ನಮಗೆ ಭಾರಿ ಖುಷಿ ತರುವಂಥ ವಿಚಾರ. ನಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಒಂದು 18 ಎಕರೆ ಜಾಗವನ್ನು ಮೀಸಲಿರಿಸಿ ಉತ್ತಮವಾದ ಕರೆ ನಿರ್ಮಾಣ ಮಾಡಿದ್ದಾರೆ. ಸುಮಾರು ಒಂದು 150ರಿಂದ 160 ಜೊತೆ ಕೋಣಗಳು ಭಾಗವಹಿಸುವಂಥ ನಿರೀಕ್ಷೆ ಕೂಡ ಇದೆ. ಸೊ ಕಂಬಳ ಅನ್ನೋದು ಎಲ್ಲ ಅದು ಪುನರಾವರ್ತನೆ ಮಾಡೋದಿಲ್ಲ ನಾನು. ಕಂಬಳ ಅನ್ನೋದು ಯಾರು ಕೂಡ ಜನರನ್ನು ಕರೆಸಿಕೊಳ್ಳುವಂಥ ಅಥವಾ ಬಾಡಿಗೆ ಜನರನ್ನು ಕರೆತರುವಂಥ ವ್ಯವಸ್ಥೆ ಅಲ್ಲ. ಅವರವರ ಖರ್ಚು ಮಾಡಿಕೊಂಡು ಒಂದು ಕಡಿಮೆಯಿಂದ 50ರಿಂದ 1 ಲಕ್ಷ ಜನ ಟ್ರಾನ್ಸಾಕ್ಷನ್ ಆಗ್ತಾರೆ ಒಂದು ಕಂಬಳಕ್ಕೆ. ಆ ಆಕರ್ಷಣೆ ಆ ರೀತಿ ಇದೆ. ಬಹಳ ಪ್ರಾಮುಖ್ಯವಾಗಿ ಜಿಲ್ಲಾ ಸಮಿತಿಯಿಂದ ಈ ವರ್ಷ ಪ್ರಥಮವಾಗಿ ಮಾಡ್ತಾ ಇದ್ದಾರೆ ಒಂದು ದೃಷ್ಟಿಗೆ ಮರಿಕೋಣಗಳಿಗೆ ಒಂದು ಅವಕಾಶ. ಮುಂದಿನ ದಿನಗಳಲ್ಲಿ ಬಹುಶಃ ಅದು ಮಾಡೋದು ತಪ್ಪು ಅಂತ ಇದೆ. ಹಾಗಾಗಿ ಈ ವರ್ಷ ಈ ಒಂದು ಆಕರ್ಷಣೆ ಆಗಬೇಕು ಮತ್ತು ಈ ಪರಿಸರದವರಿಗೆ ಕೋಣ ಕಟ್ಟುವಂಥ ಒಂದು ಉಮೇದು ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಮರಿಕೋಣಗಳಿಗೆ ವಿಶೇಷವಾದ ಒಂದು ಸ್ಪರ್ಧೆ ಕೂಡ ಇಟ್ಟಿದ್ದಾರೆ. ಬಹುಶಃ ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಲಾಗಿದೆ. ನಾನು ಶಾಸಕರ ಹತ್ರ ಅವ್ರ ಗಮನಕ್ಕೆ ಒಂದು ತರ್ತಾ ಇದ್ದೇನೆ. ಇನ್ನು ಮಂಜೋಟಿ ಅನ್ನೋ ಜಾಗಕ್ಕೆ ಒಂದು ಶೇಡ್ ನೆಟ್ ಹಾಕುವಂಥ ಒಂದು ವ್ಯವಸ್ಥೆ ಆಗಬೇಕು. ಅಂದರೆ ಈ ಶೇಡ್ ನೆಟ್ ಆ ಥರ ಮಂಜೋಟಿ ಅಲ್ಲೊಂದು ಆದರೆ ಅದು ತುಂಬಾ ಆಕರ್ಷಣೆ ಆಗ್ತದೆ. ಮತ್ತು ಈ ವರ್ಷ ನೀವು ಹಾಕ್ಬಹುದು. ಅವರು ಹಾಕಿದೆ ಈಗ ತಂದು 4 ಕಂಬ ತಂದು ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ಅಭಿನಂದನೆಗಳು. ಒಳ್ಳೆ ಪ್ರಚಾರ ನಿಮ್ಮಿಂದ ಆಗಬೇಕು. ಈ ಕಂಬಳ ಯಾರು ಕೇಳಿದ್ರು ನರಿಂಗಾಣ ಕಂಬಳೋತ್ಸವ ಅಂತ. ಈ ಉತ್ಸವ ಅಂದರೂ ಈ ಗ್ರಾಮಕ್ಕೆ ಸಂಬಂಧಪಟ್ಟ ಕಂಬಳೋತ್ಸವ ಅಂತ ಹೇಳ್ತಾ ಇದ್ದೇವೆ. ಕರೆ ಹೆಸರು ಲವಕುಶ ಕಂಬಳೋತ್ಸವ ನಡೀತದೆ. ನರಿಂಗಾಣ ಕಂಬಳೋತ್ಸವ, ಉಳ್ಳಾಲ ಕಂಬಳೋತ್ಸವ ನಡೀತದೆ. ಹಾಗಾಗಿ ಒಳ್ಳೆ ಪ್ರಚಾರವನ್ನು ತಾವು ಕೊಡ್ತೀರಿ ಅನ್ನೋ ಭರವಸೆಯೊಂದಿಗೆ ಎಲ್ರಿಗೂ ಧನ್ಯವಾದಗಳು. ಪ್ರಥಮವಾಗಿ ಹೇಳುವುದಾದರೆ ನರಿಂಗಾಣ ಗ್ರಾಮಕ್ಕೆ ಒಂದು ಹೊಸ ರೀತಿಯ ಒಂದು ಕಲೆಯನ್ನು ತರುವಂಥ ಕೆಲಸ ಆಗಿದೆ ಸನ್ಮಾನ್ಯ UT ಖಾದರ್ ಅವರಿಂದ. ಯಾಕಂತ ಹೇಳಿದರೆ ಕೇವಲ 3 ತಿಂಗಳಲ್ಲಿ ನಾವಿಲ್ಲಿ ಕರೆ ಮಾಡಿ ಕಂಬಳೋತ್ಸವವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ತನ್ನ ಅನುದಾನದಿಂದ 75 ಲಕ್ಷವನ್ನು ನಮಗೆ ಕೊಟ್ಟಿದ್ದಾರೆ. ಆ ಪ್ರಯುಕ್ತ ಇವತ್ತು ಕೇವಲ 3 ತಿಂಗಳಲ್ಲಿ ಈ ಕರೆ ಆಗಿದೆ, ಈ ವ್ಯವಸ್ಥೆ ಆಗಿದೆ. ಇನ್ನು ನಾಡ್ದು 25 ಮತ್ತು 26ನೇ ತಾರೀಕಿನಂದು ಕಂಬಳೋತ್ಸವ ಜರುಗಲಿಕ್ಕಿದೆ. ಸಾವಿರಗಟ್ಟಲೆ ಜನ ಇಲ್ಲಿ ಬಂದು ಸೇರಲಿಕ್ಕಿದ್ದಾರೆ. ನಾನು ಎಲ್ಲರಲ್ಲಿ ವಿನಂತಿಸಿಕೊಳ್ಳೋದು ಏನು ಅಂತ ಹೇಳಿದರೆ, ಕಂಬಳೋತ್ಸವ ಅಂತ ಹೇಳಿದರೆ ಯಾವುದೇ ಜಾತಿ ಮತ ಭೇದ ಇಲ್ಲ, ಪಕ್ಷ ಭೇದ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಏನೋ ತುಳುನಾಡ ಕ್ರೀಡೆ ಇದೆ, ಇದರಲ್ಲಿ ನಾವು ಭಾಗವಹಿಸುವಂಥದ್ದು. ಇದನ್ನು ಯಾರೂ ಕೂಡ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತೇಳಿ ನಿಯಮ ಇದ್ದರೂ ಕೂಡ ನಮ್ಮ ಹಲವು ಮುಖಂಡರ ಒತ್ತಾಯದಿಂದ ಇದನ್ನು ವಿರೋಧಪಡಿಸಿ ಈ ಕಂಬಳೋತ್ಸವಕ್ಕೆ ಸರ್ಕಾರ ಪರವಾನಗಿ ಕೊಟ್ಟಿದೆ. ಕಂಬಳೋತ್ಸವ ಆಗುವಲ್ಲಿ ಕೂಡ ನಮ್ಮ ಶಾಸಕರಾದಂಥ UT ಖಾದರ್ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ರಮಾನಾಥ ನಾಯ್ಗಳು, ಇನ್ನಿತರ ಶಾಸಕರು ಎಲ್ಲರೂ ಸೇರಿ ಈ ಒಂದು ಕ್ರೀಡೆಯನ್ನು ನಿಲ್ಲಿಸಬಾರ್ದು, ಕಂಬಳೋತ್ಸವವನ್ನು ನಿಲ್ಲಿಸಬಾರ್ದು. ಇದು ರೈತರ ಆಸಕ್ತಿ ಕ್ರೀಡೆ ಅಂತಕ್ಕಂಥ ವಿಚಾರದಲ್ಲಿ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಇದರ ಬಗ್ಗೆ ದಾವೆ ಹೂಡಿ ಯಶಸ್ವಿ ಆಗತಕ್ಕಂಥದ್ದಾಗಿದೆ. ಆದ್ದರಿಂದ ನಾನು ಎಲ್ಲರಲ್ಲಿ ವಿನಂತಿಸಿಕೊಳ್ಳುವುದು,
ನಾವೆಲ್ಲರೂ ಕೂಡ ಇದನ್ನು ಒಳ್ಳೆಯ ರೀತಿಯಲ್ಲಿ ವ್ಯವಹಾರಪಡಿಸುವಂಥ ಕೆಲಸದಲ್ಲಿ ನಾವು ಭಾಗಿಯಾಗಬೇಕಾಗಿದೆ. ಜೊತೆಗೆ ಇದರ ಕಾನೂನು ನಿಯಮಗಳೇನಿವೆ ಆ ನಿಯಮಗಳನ್ನು ಪಾಲಿಸ್ತಕ್ಕಂಥ ಜವಾಬ್ದಾರಿ ನಾವೆಲ್ಲರೂ ಇಲ್ಲಿ ಸೇರಿದವರು ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಇದರ ಸಂದೇಶವನ್ನು ನಾವು ನೀಡಬೇಕಾಗಿದೆ ಅಂತ ಹೇಳಿಕೊಳ್ಳುತ್ತಾ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸಿಕೊಳ್ಳುವುದು, ಈ ಒಂದು ಕ್ರೀಡೆ ಇದೊಂದು ಕಂಬಳೋತ್ಸವವನ್ನು ವಿಶೇಷವಾಗಿ ಪ್ರಚಾರಪಡಿಸಿ ಇದೊಂದು ಯಶಸ್ವಿ ಉಳ್ಳಾಲ ತಾಲೂಕಿನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಂಬಳೋತ್ಸವ ಆಗಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.